ಪಾರ್ಲಿಮೆಂಟ್ ಎಂಕಲ್ನ ಒಂಜಿ ತುಳುದ ಗ್ಯಾಂಗ್ ಉಂಡು. ನಳಿನಣ್ಣ, ಶೋಭಕ್ಕ, ದುಂಬ ಆಸ್ಕರ್ ಫರ್ನಾಂಡಿಸ್, ಗೋಪಾಲ್ ಶೆಟ್ಟಿ ಎಂಕಲ್ನ ಒಂಜಿ ಗ್ಯಾಂಗ್ ಇತ್ತಂಡ ಎಂಕ್ಲು ತುಳುಡೆ ಪಾತ್ರಂದಿತ್ತ. ಎಂಕ್ಲು ಒಂಜಿ ಗೆಟ್ ಟುಗೆದರ್ ಎಂಕ್ಲು ಒಂಜಿ ಕಡೆ ಸೇರ್ನಾಗ ಎಂಕ್ಲು ಪಾತ್ರನ ತುಳುಡೆ ತುಳು ಎಂಕ್ಲ ಒಂಜಿ ಕಾಮನ್ ಲ್ಯಾಂಗ್ವೇಜ್. ಬೆಳ್ತಂಗಡಿ ಎಂಕ್ಲು ಗಂಗಸರ ಕಳಿದ ಅಗೇನ್ಸ್ಟ್ ಒಂಜಿ ಕ್ಯಾಂಪೇನ್ ಬಂತೊಂದಿತ್ತ. ಅಪಗ ಒಂಜಿ ಪ್ಲಕಾರ್ಡ್ ಪತ್ತೊಂದು ಎಂಕ್ಲು ಪೋಂದಿತ್ತ. ಅವು ತಳಿ ಗಂಜಿ ಪರ್ಕ ಕಳಿ ಗಂಗಸರ ಬುಡಕ ತಳಿ ಗಂಜಿ ಪರ್ಕ ಅಂದು. ಅರೆ ಇನ್ನು ಮುಂದೆ ರಾಜಕಾರಣವನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಜನಪ್ರತಿನಿಧಿ ಆದಾಗ ಅಭಿವೃದ್ಧಿ ಮಾಡ್ಬೋದು, ಜನಪ್ರತಿನಿಧಿ ಆಗಿಲ್ಲ ಇವಾಗ. ಹಾಗಾಗಿ ಖಂಡಿತ ನಾನು ರಾಜಕಾರಣವನ್ನು ಮಾಡ್ತೀನಿ, ಜನರನ್ನು ಸಂಘಟನೆ ಮಾಡ್ತೇನೆ. ಹಿಂದುತ್ವದ ಪರವಾಗಿರುವಂತವ್ರ ಅವರ ಜೊತೆನೂ ಕೂಡ ಬೆನ್ನಿಗೂ ಕೂಡ ನಾನು ನಿಲ್ತೇನೆ. ವಿಶೇಷವಾಗಿ ಊರಿಗೆ ಬರೋದಕ್ಕೆ ನನಗೆ ಖುಷಿ ಯಾಕೆ ಅಂತಂದ್ರೆ, ನಾವು ಓದಿದ್ದು ಧರ್ಮಸ್ಥಳ ಮತ್ತು ಉಜಿರೆಯಲ್ಲಿ ಓದಿದ್ದು, ಬೆಳ್ತಂಗಡಿ ತಾಲೂಕಿನಲ್ಲಿ ಓದ್ದವನು. ಅದ್ರ ಮಾಸ್ಟರ್ಸ್ ಓದಿದ್ದು ಕೂಡ ನಾನು ಕೊಣಾಜಿಯಲ್ಲಿ ಓದಿದ್ದು. ಸುದ್ದಿ ಬಿಡುಗಡೆ ಏನು ಮೊದಲು ನಾನು ಓದುವಾಗ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಬರ್ತಾ ಇತ್ತು, ಇವಾಗ ಕಲರ್ ಪೇಜಸ್ ಬರ್ತಾ ಇದೆ. ಬಹಳ ಚಂದವಾಗಿ ಮಾಡ್ತಾ ಇದ್ದೀರಿ, ನಂಬರ್ ಆಫ್ ಪೇಜಸ್ ಅನ್ನ ಜಾಸ್ತಿ ಮಾಡಿದ್ದೀರಿ. ಈ ಭಾಗದಲ್ಲಿ ಸುದ್ದಿ ಬಿಡುಗಡೆ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಪತ್ರಿಕೆಗಳಿರ್ತವೆ ಹಾಗೆ ಜಿಲ್ಲಾ ಮಟ್ಟದ ಪತ್ರಿಕೆಗಳಿರ್ತದೆ. ತಾಲೂಕು ಮಟ್ಟದ ಪತ್ರಿಕೆಯಾಗಿ ಸುದ್ದಿ ಬಿಡುಗಡೆ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ. ಈಗ ಒಂದು ಜಿಲ್ಲಾ ಮಟ್ಟದ ಪತ್ರಿಕೆಯಾಗಿ ಮೈಸೂರಿನಲ್ಲಿ ಮೈಸೂರು ಮಿತ್ರ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸರ್ಕ್ಯುಲೇಷನ್ ಇಟ್ಕೊಂಡಿರುವಂಥ ಪತ್ರಿಕೆ. ಮೈಸೂರಿನಲ್ಲಿ ಯಾವ ಪತ್ರಿಕೆ ಯಾರೇ ಓದಿದ್ರು ಕೂಡ ಮೈಸೂರು ಮಿತ್ರ ಓದ್ತಾರೆ. ಹಾಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಮನೆಗೆ ಎಷ್ಟೇ ಪತ್ರಿಕೆಗಳು ಬಂದರೂ ಕೂಡ ಸುದ್ದಿ ಬಿಡುಗಡೆಯನ್ನು ಓದಲೇಬೇಕು ಅಂತ ಒಂದು ವಿಶ್ವಾಸಾರ್ಹತೆಯನ್ನ ಸುದ್ದಿ ಬಿಡುಗಡೆ ಗಳಿಸಿಕೊಂಡಿದೆ. ಪ್ರತಾಪ್ ಸಿಂಹ ಅವರೀಗ ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಇಲ್ಲಿ ಗೌಡ್ರ ಗೌಜಿ ಗಮ್ಮತ್ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ನಮ್ಮ ಜೊತೆಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಹೇಳಿದ್ರು. ರಾಜಕೀಯ ಇನ್ನೂ ಮಾಡ್ತೇನೆ ಅನ್ನುವಂಥದ್ದು ಹೇಳಿದ್ರು. ಬಹಳ ಬ್ರೇಕಿಂಗ್ ನ್ಯೂಸ್ ಇದು ನಮಗೆ. ಸರ್, ಏನ್ ಹೇಳ್ತೀರಿ ಅದರ ಬಗ್ಗೆ? 2014ರಿಂದ 24ರವರೆಗೂ ಕೂಡ ಅಭಿವೃದ್ಧಿ ಮಾಡಿದೆ, ರಾಜಕಾರಣವನ್ನು ಮಾಡಲಿಲ್ಲ. ಆದರೆ ಇನ್ನು ಮುಂದೆ ರಾಜಕಾರಣವನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಜನಪ್ರತಿನಿಧಿ ಆದಾಗ ಅಭಿವೃದ್ಧಿ ಮಾಡ್ಬೋದು, ಜನಪ್ರತಿನಿಧಿ ಆಗಿಲ್ಲ ಇವಾಗ. ಹಾಗಾಗಿ ಖಂಡಿತ ನಾನು ರಾಜಕಾರಣವನ್ನು ಮಾಡ್ತೀನಿ, ಜನರನ್ನು ಸಂಘಟನೆ ಮಾಡ್ತೇನೆ. ಹಿಂದುತ್ವದ ಪರವಾಗಿರುವಂತವ್ರ ಅವರ ಜೊತೆನೂ ಕೂಡ ಬೆನ್ನಿಗೂ ಕೂಡ ನಾನು ನಿಲ್ತೇನೆ ಅಂತ ಹೇಳಿ ಅದು ನನ್ನ ಮಾತಿನ ತಾತ್ಪರ್ಯ ಅದಾಗಿದೆ. ಓಕೆ, ರಾಜಕೀಯ ಮತ್ತು ಅಭಿವೃದ್ಧಿ ಎರಡು ಒಟ್ಟಿಗೆ ಹೋಗೋದು ಹೇಗೆ ಸರ್? ರಾಜಕೀಯನೇ ಒಂದು ವೇದಿಕೆ ಆಗಿರುತ್ತೆ. ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಚುನಾಯಿತ ಪ್ರತಿನಿಧಿ ಆಗ್ಬೇಕಾಗುತ್ತೆ. ಚುನಾಯಿತ ಪ್ರತಿನಿಧಿ ಆಗ್ಬೇಕು ಅಂತಂದ್ರೆ ರಾಜಕಾರಣ ಇಂಪಾರ್ಟೆಂಟ್ ಆಗಿರುತ್ತದೆ. ಸರ್, ಈ ಕಾರ್ಯಕ್ರಮದ ಬಗ್ಗೆ? ಇದು ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲ ಒಕ್ಕಲಿಗ ಸಮುದಾಯದ ಬಂಧುಗಳು ಸೇರಿ ಒಂದು ಆಟೋಟವನ್ನು ಇಟ್ಟಿದ್ದಾರೆ, ವಿವಿಧ ಸ್ಪರ್ಧೆಗಳನ್ನ ಇಟ್ಟಿದ್ದಾರೆ. ಹಾಗೆ ಸಮಾಜದಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಅವರಿಗೆಲ್ಲ ಸನ್ಮಾನ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ರು. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದು ವಿಶೇಷವಾಗಿ ತುಳು ಭಾಷೆಯನ್ನು ಮಾತನಾಡುವಂತಹ ಗೌಡರ ಒಂದು ವೇದಿಕೆಯಾಗಿದೆ. ಒಂದು ಭಾಷೆ ಜೊತೆ ಸಂಸ್ಕೃತಿನೂ ಇರುತ್ತೆ, ಆಚಾರ ವಿಚಾರನೂ ಇರುತ್ತೆ. ಇದು ಈ ಭಾಗದ ತುಳು ಭಾಷೆಯನ್ನ ಮಾತನಾಡುವಂತಹ ಗೌಡರ ಒಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮನ ಬಹಳ ಚಂದವಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ನಾನು ಇಲ್ಲಿ ಬರಬೇಕು ಅಂತ ಹೇಳಿ ನಮ್ಮ ಒಕ್ಕಲಿಗರ ಯುವ ವೇದಿಕೆಯ ಕಾರ್ಯದರ್ಶಿಯಾಗಿರುವಂಥ ನವೀನ್ ಅವರು ತುಂಬಾ ದಿನದಿಂದ ನನ್ನನ್ನು ಕೇಳ್ಕೊಂಡಿದ್ರು. ಹಾಗೆ ಸಂಘದಿಂದಲೂ ಕೂಡ ಆಹ್ವಾನ ಬಂತು. ಹಾಗಾಗಿ ನಾನು ಇಲ್ಲಿಗೆ ಕಾರ್ಯಕ್ರಮದ ನಿಮಿತ್ತ ಬಂದಿದ್ದೀನಿ. ವಿಶೇಷವಾಗಿ ಊರಿಗೆ ಬರೋದಕ್ಕೆ ನನಗೆ ಖುಷಿ ಯಾಕೆ ಅಂತಂದ್ರೆ, ನಾವು ಓದಿದ್ದು ಧರ್ಮಸ್ಥಳ ಮತ್ತು ಉಜಿರೆಯಲ್ಲಿ ಓದಿದ್ದು, ಬೆಳ್ತಂಗಡಿ ತಾಲೂಕಿನಲ್ಲಿ ಓದ್ದವನು. ಅದ್ರ ಮಾಸ್ಟರ್ಸ್ ಓದಿದ್ದು ಕೂಡ ನಾನು ಕೊಣಾಜಿಯಲ್ಲಿ ಓದಿದ್ದು. ಹಾಗಾಗಿ ಈ ಊರಿಗೆ ಬರುವಂಥದ್ದು ಅಂದ್ರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ದರ್ಶನನೂ ಆಗುತ್ತೆ, ನನ್ನ ಹಳೆ ಸ್ನೇಹಿತರನ್ನು ಭೇಟಿ ಆದಾಗುತ್ತೆ, ನಮ್ಮ ಸಮಾಜದ ಬಂಧುಗಳನ್ನು ಕೂಡ ಭೇಟಿ ಆದಾಗುತ್ತೆ. ಈ ವಾರದ ಸುದ್ದಿ ಬಿಡುಗಡೆ ಓದಿದ್ರಿ, ಏನಂತೀರಿ? ಸುದ್ದಿ ಬಿಡುಗಡೆ ಏನು ಮೊದಲು ನಾನು ಓದುವಾಗ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಬರ್ತಾ ಇತ್ತು, ಇವಾಗ ಕಲರ್ ಪೇಜಸ್ ಬರ್ತಾ ಇದೆ. ಬಹಳ ಚಂದವಾಗಿ ಮಾಡ್ತಾ ಇದ್ದೀರಿ, ನಂಬರ್ ಆಫ್ ಪೇಜಸ್ ಅನ್ನ ಜಾಸ್ತಿ ಮಾಡಿದ್ದೀರಿ. ಈ ಭಾಗದಲ್ಲಿ ಸುದ್ದಿ ಬಿಡುಗಡೆ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಪತ್ರಿಕೆಗಳಿರ್ತವೆ ಹಾಗೆ ಜಿಲ್ಲಾ ಮಟ್ಟದ ಪತ್ರಿಕೆಗಳಿರ್ತದೆ. ತಾಲೂಕು ಮಟ್ಟದ ಪತ್ರಿಕೆಯಾಗಿ ಸುದ್ದಿ ಬಿಡುಗಡೆ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ. ಈಗ ಒಂದು ಜಿಲ್ಲಾ ಮಟ್ಟದ ಪತ್ರಿಕೆಯಾಗಿ ಮೈಸೂರಿನಲ್ಲಿ ಮೈಸೂರು ಮಿತ್ರ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸರ್ಕ್ಯುಲೇಷನ್ ಇಟ್ಕೊಂಡಿರುವಂಥ ಪತ್ರಿಕೆ. ಮೈಸೂರಿನಲ್ಲಿ ಯಾವ ಪತ್ರಿಕೆ ಯಾರೇ ಓದಿದ್ರು ಕೂಡ ಮೈಸೂರು ಮಿತ್ರ ಓದ್ತಾರೆ. ಹಾಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಮನೆಗೆ ಎಷ್ಟೇ ಪತ್ರಿಕೆಗಳು ಬಂದರೂ ಕೂಡ ಸುದ್ದಿ ಬಿಡುಗಡೆಯನ್ನು ಓದಲೇಬೇಕು ಅಂತ ಒಂದು ವಿಶ್ವಾಸಾರ್ಹತೆಯನ್ನ ಸುದ್ದಿ ಬಿಡುಗಡೆ ಗಳಿಸಿಕೊಂಡಿದೆ. ಸರ್, ತುಳುವಿನಲ್ಲಿ ನಾನು ಮಾತಾಡ್ತೀನಿ, ನಂಗೆ ತುಳುವಿನ ಜೊತೆಗೆ ಬಹಳ ಆಪ್ತವಾದಂತಹ ಸಂಬಂಧ ಇದೆ ಅಂತ ಹೇಳಿದ್ರಿ. ಒಂದೆರಡು ಪದಗಳು ಹೇಳಲೇಬೇಕು ಸರ್. ತುಳು ಪಾತಿರ್ವೇನು ಎಂಕಲ ಫ್ರೆಂಡ್ಸ್ ಪೂರ ತುಳುದಕ್ಲೆಲ್ಲರು ಪಾರ್ಲಿಮೆಂಟ್ ಎಂಕಲ್ನ ಒಂಜಿ ತುಳುದ ಗ್ಯಾಂಗ್ ಉಂಡು.
ನಳಿನಣ್ಣ, ಶೋಭಕ್ಕ, ದುಂಬ ಆಸ್ಕರ್ ಫರ್ನಾಂಡಿಸ್, ಗೋಪಾಲ್ ಶೆಟ್ಟಿ ಇಂಕಲ್ನ ಒಂಜಿ ಗ್ಯಾಂಗ್ ಇತ್ತಂಡ ಎಂಕ್ಲು ತುಳುಡೆ ಪಾತ್ರ ಅಂದಿತ್ತ ಇತೆಯನ್ನ ಕ್ಲಾಸ್ಮೇಟ್ಸ್ ಪೂರ SDM ಕೊಣಾಜುಡು ಏರಿಯರ್ ಇತ್ತರು ಅಕ್ಲು ಕೊಡವನ ಭಾಷೆ ಪಾತ್ರ ನಕ್ಲ ಉಲ್ಲೇರು, ಕನ್ನಡ ಪಾತ್ರ ನಕ್ಲ ಉಲ್ಲೇರು, ಬೇತೆ ಕೊಂಕಣಿ ಪಾತ್ರ ನಕ್ಲ ಉಲ್ಲೇರು. ಬಟ್ ಎಂಕ್ಲು ಒಂಜಿ ಗೆಟ್ ಟುಗೆದರ್ ಎಂಕ್ಲು ಒಂಜಿ ಕಡೆ ಸೇರ್ನಾಗ ಎಂಕ್ಲ ಪಾತ್ರನ ತುಳುಡೆ ತುಳು ಎಂಕ್ಲ ಒಂಜಿ ಕಾಮನ್ ಲ್ಯಾಂಗ್ವೇಜ್ ಸರ್ ಈ ಮೂಲ ಇಪ್ಪುನಾಗ ಇರ್ನ ಫೇವರಿಟ್ ಫುಡ್ ಅತನ ಮುಲ್ತ ಒಂಜಿ ಆತ ನೆನಪು ಮೂಲ ಪಿಕ್ಚರ್ಗೆ ಹೋಯ್ನ ಬೇಲಿ ಲಾಗಿದ ಪಿಕ್ಚರ್ ಹೋಯ್ನ ಅವರ ಪಣೊಂದಿತ್ತಾರೆ ಫುಡ್ ದಾದ ಧರ್ಮಸ್ಥಳ ತೆಳಿ ಗಂಜಿ ಆತ ಎಂಕ್ಲ ಒಂದು ಬೆಳ್ತಂಗಡಿ ಎಂಕ್ಲು ಗಂಗಸರ ಕಳಿದ ಅಗೇನ್ಸ್ಟ್ ಒಂಜಿ ಕ್ಯಾಂಪೇನ್ ಬಂತೊಂದಿತ್ತ ಅಪಗ ಒಂಜಿ ಪ್ಲಕಾರ್ಡ್ ಪತ್ತೊಂದು ಎಂಕ್ಲು ಪೋಂದಿತ್ತ ಅವು ತಳಿ ಗಂಜಿ ಪರ್ಕ ಕಳಿ ಗಂಗಸರ ಬುಡಕ ತಳಿ ಗಂಜಿ ಪರ್ಕ ಅಂದು ಎಂಕ್ಲ ಸಿದ್ಧವನಡು ಅವೇ ಕೊರೊಂದಿತ್ತು. ಇದು ಪ್ರತಾಪ್ ಸಿಂಹ ನಾಯಕರ ಮಾತು. ಬಹಳ ವಿಶೇಷವಾಗಿ ಪ್ರತಾಪ್ ಸಿಂಹರು ಈ ಒಂದು ಇಲ್ಲಿಯ ನೆನಪುಗಳನ್ನು ಬಿಚ್ಚಿಟ್ಟಿದ್ದಾರೆ, ತುಳುವಿನಲ್ಲಿ ಮಾತನಾಡಿದ್ದಾರೆ. ತೆಲಿಗಂಜಿ ಬರ್ಕ ಕಲಿಗಂಗಸರ ಬುಡಕ ಅನ್ನುವಂತಹ ಆಂದೋಲನವನ್ನ ನಾನು ಮಾಡಿದ್ದೆ. ಅದರ ಜೊತೆಗೆ ಇಲ್ಲಿದ್ದಾಗ ನಾವು ಸುದ್ದಿಯನ್ನ ಓದಿರುವಂತದ್ದು, ಸುದ್ದಿಯ ವಿಶ್ವಾಸಾರ್ಹತೆ ಹೇಗಿದೆ ಅನ್ನುವಂಥದ್ದು ಹೇಳಿದ್ರು. ಅದರ ಜೊತೆಗೆ ಇನ್ನೊಂದು ಎಚ್ಚರಿಕೆಯ ಕರೆಗಂಟೆ ರಾಜಕೀಯ ನಾಯಕರುಗಳಿಗೆ, ನಾನು ಮತ್ತೆ ರಾಜಕೀಯ ಮಾಡ್ತೇನೆ, ಕೇವಲ ಅಭಿವೃದ್ಧಿ ಮಾತ್ರ ಅಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆಯೂ ಕೂಡ ಬಹಳ ಅತ್ಯುತ್ತಮವಾದಂತಹ ಮಾತುಗಳನ್ನ ಪ್ರತಾಪ್ ಸಿಂಹ ಅವರು ಹೇಳಿದ್ರು. ಪುಷ್ಪರಾಜ್ ಶೆಟ್ಟಿ ಮತ್ತು ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮೋದರ ತೊಂಡಲೆ, ಸುದ್ದಿ ನ್ಯೂಸ್, ಕೆಸರ್ದ ಕಂಡ, ಹಳೆಕೋಟೆ.